ಇವತ್ತಿನ ಪರಿಸ್ಥಿತಿಯಲ್ಲಿ ಇಡೀ ನಮ್ಮ ಕರ್ನಾಟಕವಲ್ಲದೆ ಭಾರತ ದೇಶದಾದ್ಯಂತ ವಕ್ಫ್ ಎನ್ನುವ ರಾಕ್ಷಸ ಒಕ್ಕರಿಸ್ತಾ ಇದ್ದಾನೆ. ಈ ರಾಕ್ಷಸನ ಸಂಹಾರವಾಗಬೇಕು ಅಂತಲಾದರೆ ನಾವೆಲ್ಲರೂ ಹಿಂದೂಗಳಾದವರು ಆ ವಕ್ಫ್ ಎನ್ನುವ ಪಹಣಿಯಲ್ಲಿ ಎಲ್ಲೆಲ್ಲ ಹೆಸರಿದೆ ಆ ಜಾಗದಲ್ಲೆಲ್ಲ ನಾವು ವರಾಹಸ್ವಾಮಿ ಅರ್ಥಾತ್ ತಿರುಪತಿಯಲ್ಲಿ ಆವತ್ತು ರಾಕ್ಷಸರು ದಾಳಿಗೆ ಒಳಗಾದಂತಹ ಸನ್ನಿವೇಶದಲ್ಲೂ ಕೂಡ ಈ ವಕ್ಫ್ ಎನ್ನುವ ರಾಕ್ಷಸರಿಂದ ಅದನ್ನ ಯಾವುದೇ ರೀತಿಯಲ್ಲಿ ನಾಶ ಮಾಡಲಿಕ್ಕಾಗದೇ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿದ್ದದ್ದು ವರಾಹಸ್ವಾಮಿ. ಆ ವರಾಹಸ್ವಾಮಿಯ ಪ್ರತಿಷ್ಠೆ ಇದ್ದದ್ರಿಂದ ಯಾವುದೇ ರಾಕ್ಷಸರಿಗೆ ಆ ಭೂಮಿಯನ್ನ ನಾಶ ಮಾಡಲಿಕ್ಕಾಗದೆ ಇವತ್ತಿಗೂ ನಾವು ಆ ವೆಂಕಟರಮಣ ಸ್ವಾಮಿಯನ್ನ ಪೂಜಿಸ್ತಾ ಇದ್ದೇವೆ. ಹಾಗಾಗಿ ಎಲ್ಲಿ ಎಲ್ಲ ವಕ್ಫ್ ಎನ್ನುವಂತಹ ಹೆಸರು ಪಹಣಿಯಲ್ಲಿ ಒಕ್ಕರಿಸಿದೆ ಆ ರಾಕ್ಷಸನ ವಧೆಗಾಗಿ ಎಲ್ಲರೂ ವರಾಹಸ್ವಾಮಿಯನ್ನ ಪ್ರತಿಷ್ಠೆ ಮಾಡಬೇಕು, ಅಥವಾ ನಮ್ಮ ಪಂಜುರ್ಲಿ ದೈವವನ್ನ ಆ ಮಣ್ಣಿನಲ್ಲಿ ನೀವು ಪ್ರತಿಷ್ಠೆ ಮಾಡಬೇಕು. ಹಾಗೆ ಮಾಡಿದ್ರೆ ಈ ವಕ್ಫ್ ಎನ್ನುವಂತಹ ರಾಕ್ಷಸ ತನ್ನಿಂದ ತಾನಾಗಿ ನಾಶವಾಗಿ ಹೋಗ್ತಾನೆ ಎನ್ನುವಂತಹ ವಿಚಾರವನ್ನ ನಿಮಗೆ ಮನದಟ್ಟು ಮಾಡಿಸ್ತಾ ವಿರಮಿಸ್ತೇವೆ. ಪ್ರಭು ಶ್ರೀಮದ್ ರಾಮಚಂದ್ರ ಅರ್ಪಣೆ.